ಬ್ಯಾನರಲ್ಲಿ ಶ್ರದ್ಧಾಂಜಲಿ ಮತ್ತು ಚಪ್ಪಲಿ ಹಾರವನ್ನು ಹಾಕಿದ್ದಾರೆ ಅನ್ನುವ ವಿಚಾರಕ್ಕೆ ಕೇಸ್ ಆಗಿರಬೇಕು. ಬಟ್ ನಾನೆಂತ ಅನ್ನೋದಂದರೆ ಅದನ್ನು ವಿಚಾರಣೆ ಮೂಲಕ ಇದು ಮಾಡಬೇಕು. ಈ ರೀತಿ ಹೊಡೆಯುವಂಥ ಇದಲ್ಲ ಅದು. ಅದಕ್ಕೋಸ್ಕರ ಏನು ಈ ರೀತಿ ಇನ್ನೂ ನಮ್ಮ ಕಾರ್ಯಕರ್ತರ ಮೇಲೆ ಅಂದರೆ ಚುನಾವಣೆ ಬಂತು, ಚುನಾವಣೆ ಮುಗಿಯಿತು, ಅಂದರೆ ಚುನಾವಣೆ ಆದ ನಂತರ ಈ ಥರ ಅಹಿತಕರ ಘಟನೆ ಆಗುವ ಮುಖಾಂತರ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗಬಾರ್ದು. ಪೊಲೀಸ್ನವರು ಕೂಡ ಇದಕ್ಕೆ ಹೊಣೆ. ಯಾಕಂದರೆ ಇದೊಂದು ಪುತ್ತೂರು ಮಹಾಲಿಂಗೇಶ್ವರನ ಜಾಗ. ಇದು ಎಲ್ಲರೂ ಅಣ್ಣ ತಮ್ಮಂದಿರ ಥರ ಬದುಕಬೇಕು. ಒಂದು ಸಂಘರ್ಷ ಇರ್ತದೆ. ಸಂಘರ್ಷ ಎಲ್ಲಿ ತನಕ ಅಂದರೆ ಚುನಾವಣೆ ಒಂದು ಸಂಘರ್ಷ, ಅದು ಮುಗ್ದ ನಂತರ ನಾವೆಲ್ಲರೂ ಅನ್ಯೋನ್ಯತೆಯಲ್ಲಿ ಬಾಳ್ಬೇಕು. ಅದು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಪಕ್ಷೇತರ ಇರ್ಬೋದು. ಯಾಕಂದರೆ ಎಲ್ಲಿ ಅಧರ್ಮಕ್ಕೆ ಎಲ್ಲಿ ಕೂಡ ಇಲ್ಲಿ ಜಾಗ ಇಲ್ಲ. ಅಧರ್ಮ ಮಾಡಿದವರಿಗೆ ಇಲ್ಲಿ ಜಾಗ ಕೂಡ ಇಲ್ಲ, ಅವರಿಗೆ ಉಳಿಗಾಲ ಕೂಡ ಇಲ್ಲ. ಅದಕ್ಕೋಸ್ಕರ ಪೊಲೀಸ್ನವರು ಯಾಕೆ ಇದನ್ನು ಮಾಡಿದ್ದಾರೆ ಅವರಿಗೆ ಮನವರಿಕೆ ಆಗಬೇಕು, ಅವರ ಮನಸ್ಸಲ್ಲಿ ಅದು ಬರಬೇಕು. ಆ ಮೂಲಕ SP ಅವರು ತಕ್ಷಣಕ್ಕೆ ಇದರ ಮೇಲೆ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ನಮ್ಮ ಕಾರ್ಯಕರ್ತರು ಅವರಿಗೆ ಎಷ್ಟು ನೋವಾಗಿದೆ ಅಷ್ಟೇ ನೋವು ನಮಗೂ ಕೂಡ ಆಗಿದೆ. ಅದಕ್ಕೋಸ್ಕರ ನ್ಯಾಯ ಸಿಗೋ ತನಕ ನಾನು ಅದನ್ನು ಗಟ್ಟಿಯಾಗಿ ಮಾತಾಡ್ತೇನೆ. ಹೊಡೆದಿದ್ದಾರೆ, ಈ ಥರ ಹೊಡೆಯುವ ವಿಚಾರಣೆ ಇಲ್ಲ. ಅವರನ್ನು ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿದರೆ ಅದನ್ನು ಸ್ವಲ್ಪ ಎನ್ಕ್ವೈರಿ ಮಾಡಬೇಕಿತ್ತು. ಈ ಥರ ಕಾಲನ್ನು ಸಿಪ್ಪೆ ಸೀಳಿ ಹೋಗಿ ಅಂದರೆ ನೋಡಬೇಕಾದ್ರೆ ಪೊಲೀಸ್ನವರು ಎಷ್ಟು ದೌರ್ಜನ್ಯ ಆಗಿದೆ ಅಂದರೆ ಬರೀ ದೊಡ್ಡ ಮಟ್ಟದಲ್ಲಿ ಹೊಡೆದಿದ್ದಾರೆ. ಡಾಕ್ಟರ್ ಹತ್ರ ಕೂಡ ಮಾತಾಡೈತಿ. ಈಗ ದುಃಖ ಆಗುತ್ತೆ, ನಮ್ಮದೇ ಕಾರ್ಯಕರ್ತರು. ಅದಕ್ಕೋಸ್ಕರ ಅವರಿಗೆ ನ್ಯಾಯ ಸಿಗೋ ತನಕ ನಾನು ಅವ್ರ ಜೊತೆ ಇದ್ದೇನೆ. ಯಾವುದೇ ರೀತಿ ಹೋರಾಟ ಕೂಡ ಸಿದ್ಧ. ಯಾರು ತಪ್ಪು ಮಾಡಿದಾರೋ ತಪ್ಪು ಮಾಡೋಕ್ಕೆ ಶಿಕ್ಷೆ ಆಗಬೇಕು. ಪೊಲೀಸ್ನವರು ಯಾಕೆ ಈ ರೀತಿ ಮಾಡಿದ್ದಾರೆ ಅನ್ನೋಂಥದ್ದು ಅವರಿಗೆ ಕೂಡ ಮನವರಿಕೆ ಆಗಬೇಕು, ಅವರ ಸಸ್ಪೆಂಡ್ ಆಗಬೇಕು ಅನ್ನೋಂಥ ವಿಚಾರವನ್ನು ನಾನು ಈಗ SP ಅವ್ರದ್ದು ಕೂಡ ಮಾತಾಡಿದ್ದೇನೆ. ಯಾರು ಯಾವ ಕಾರಣಕ್ಕೆ ಈ ಥರ ಹೊಡೆದಿದ್ದಾರೆ ಅನ್ನೋಂಥದ್ದು ತಕ್ಷಣ ಬೆಳಕಿಗೆ ಬರಬೇಕು. ಅದ್ರ ಜೊತೆಗೆ ಅವರು ಸಸ್ಪೆಂಡ್ ಮಾಡುವಂಥ ವಿಚಾರವನ್ನು ನಾನು ಮೇಲಾಧಿಕಾರಿಗಳು ಮಾತಾಡ್ತೇನೆ. ಅದರ ಜೊತೆಗೆ ನಮ್ಮ ನಾಯಕರುಗಳಿಗೆ ಮಾತಾಡಿ ಅದನ್ನು ತಕ್ಷಣಕ್ಕೆ ಮಾಡುವಂತೆ ನಾನು ಅದನ್ನು ವಿನಂತಿ ಮಾಡ್ತೇನೆ. ಪುತ್ತೂರಿನಲ್ಲಿ ನೂತನ ಅಲಂಕೃತವಾದಂತಹ ಗೃಹೋಪಕರಣಗಳು ಈಗ ಫ್ಯಾಕ್ಟರಿ ರಿಯಾಯಿತಿ ದರದಲ್ಲಿ. DG ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್ ಮೇ 8ರಂದು ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ. ನಿಮ್ಮ ಕನಸಿನ ಗೃಹ ಇನ್ನಷ್ಟು ಆಕರ್ಷಣೆಗೊಳಿಸಲು ವಾರ್ಡ್ರೋಬ್, ಬೆಡ್ರೂಮ್ ಸೆಟ್, ಸೋಫಾ ಸೆಟ್, ವುಡನ್ ಕೋಟೆಗಳು ಮುಂತಾದಂತಹ ಎಲ್ಲ ಗೃಹೋಪಕರಣಗಳು ಈಗ ಫ್ಯಾಕ್ಟರಿಯ ರಿಯಾಯಿತಿ ದರದಲ್ಲಿ. ಕನಸಿನ ಈ ರಿಯಾಯಿತಿ ಪೂರ್ಣವಾಗಿ ಉಪಯೋಗಿಸಿಕೊಳ್ಳಲು ಉದ್ಘಾಟನಾ ವೇಳೆಯ ಶುಭ ಮುಹೂರ್ತಕ್ಕೆ ಸ್ವಾಗತಿಸುತ್ತಾ ಇದ್ದೇವೆ. DG ಫರ್ನಿಚರ್ ಫ್ಯಾಕ್ಟರಿ ಔಟ್ಲೆಟ್, 𝐼𝐻𝐿 ಕಾಂಪ್ಲೆಕ್ಸ್ ನಿಯರ್ ದರ್ಬೆ ಸರ್ಕಲ್, ಪುತ್ತೂರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.